चण्डमुण्डनिशुम्भादिखण्डनायै नमो नमः रक्षारक्ताक्षररक्तजिह्वादिशिक्षणायै नमो नमः नमो नमः महेशयुक्तनगरतत्परायै नमो नमः निजभर्तृ मुखाम्भोजचिन्तनायै नमो नमः वृषभध्वजविज्ञानभावनायै नमो नमः जन्ममृत्युजरारोगभञ्जनायै नमो नमः राजराजार्चितपदसरोजायै नमो नमः सर्ववेदान्तसंसिद्धतत्त्वायै नमो नमः अशेषदुष्टतनुजत्सुतदायै नमो नमः साक्षात् श्रीदक्षिणामूर्ताम् अयमेलाग्रसङ्कोच्यमहिमायै नमो नमः दक्षप्रजापतिसुतवेषाढ्यायै
ನಾಯಕ ಮಾತಾ ಈ ದುಷ್ಟಾಯನಕ್ಕಿನ ಬಗೆಬಿಟ್ಟ ಸತ್ಯದಲ್ಲಿ ಕೇವಲ ಈ ದುಷ್ಟ ನಮ್ಮ ಈ ಜನ್ಮ ಜನ್ಮ ಎತ್ತರೆ ಸಾಧ್ಯ ಈ ರೀತಿ ಬ್ರಹ್ಮಾಂಡನ ಸೃಷ್ಟಿ ಮಾಡುತ್ತದೆ. ಆ ಸೃಷ್ಟಿಗೆ ಕೊಡುತ್ತಿನ ಮಾತ ಆಹಾರಾದಿ ಮಾತ ಆ ಸರ್ವ ಸುಖನ ಅನುಗ್ರಹ ಮಹಾಭಕ್ತಿಗೆ ಈಗ ಸ್ವರೂಪ ಅನೇಕ ರೂಪಾಯಂತಿನ ಆ ಜನ್ಮರಣ ದೇವಿ ಅಪ್ಪೆ ಪಡೆದ ಶಿಷ್ಟಾನ ಶಿಕ್ಷಣ ಶಿಷ್ಟರಿಗೆ ಮಾತ ಶಿಷ್ಟರ ನಾಶ ಮಾಡ್ತಾರೆ, ಶಿಷ್ಟರ ಮಾತ ರಕ್ಷಣೆ ಮಾಡುವುದು ಧರ್ಮನ ಒಲಿಪಾದು ಮಾತ ಜನಗಳು ಆ ಅಪ್ಪನ ಜೋಗುಳು ಮಾತ ಧರ್ಮ ಮಾರ್ಗಡೆ ನಡೆಸುವುದು ಮಾತ ವಿಧವಾಗಿ ಸರ್ವ ಸುಖನ ಅನುಭವಿಸುವುದು ಅಪ್ಪನ ಸಾಹಿತ್ಯ ನಡೆಯುವುದಕ್ಕಾಗಿ ಅನೇಕ ಮಾತ ನಮ್ಮ ದೇವಿ ಮಹಾತ್ಮೆ ಕೂಡ ಪೂಜಾದಾಗ ಆ ಮಹಿಷಾಸುರನ್ನು ನಾಶ ಮಾಡುತ್ತದೆ, ಮಹಿಷವರ್ತಿನಿ ಅಂಜನೆ ಚಂಡಮುಂಡರನ್ನು ನಾಶ ಮಾಡುತ್ತದೆ, ಚಂಡಿಗೆ ಕಾಮಕೀನ ಅಂಜನೆ ಸುಮ್ಮನಿಸುಂದರನ್ನು ನಾಶ ಮಾಡುತ್ತದೆ, ಶಾಂಭವಿ ಅಂಜನೆ ಐದು ಭಕ್ತವರ್ತನ ಧೂಮ್ರಾಕ್ಷಾನಿ ಮಹಾ ಅಸುರನ ನಾಶ ಅಂಜನೆ ಆ ಶತಾಕ್ಷಿ ರಾಮನಿ ದುರ್ಗಾ ಪರಮೇಶ್ವರಿ ಮತ್ತು ಮಾತ ಅಸುರರನ್ನು ರೋಗಗಳು ಉಪದ್ರವಕಾರಿಯಾದ ಮಾತ ಜಂತುಗಳನ್ನು ನಾಶ ಮಾಡುತ್ತದೆ, ಮಾತ ದೇವಾದಿ ಆ ದೇವತೆಗಳಿಗೆ ಅಂಜನೆ ನಮಗೆ ಮಾತ ಮನುಷ್ಯರೇ ಸೌಭಾಗ್ಯ ಕೊಡುತ್ತದೆ. ಚೈತನ್ಯ ಈ ಪದನ ಸ್ಮರಣೆ ಬಂದಿಲ್ಲ ಯಾವುದೇ ದುರ್ಗೆ ಪದ ಅದೇ ಅಶೇಷವೆಂದು ಆ ದುರ್ಗೆ ಸ್ಮರಣೆ ಬಂದಿದ್ದ ಅಶೇಷವಾಗಿ ಜನರಿಲ್ಲ ಭೀತಿ ಅಂಜನೆ ಕಷ್ಟ ಕಾಕಣ್ಯ ನಾಶ ಆ ಚೈತನ್ಯನು ಪಂಚ ದೀಪನ್ನ ಹೊರತಾದು ಆ ದೀಪ ಜ್ಯೋತಿಗೆ ಆ ಮಾತ ನಮ್ಮ ಜೀವನದ ಬರ್ತಕ್ಕಂಥ ಅಂಧಕಾರ ವಿಶೇಷವಾದ ಸಿಂಹಮಾಸ ಈ ಮಾಸದಲ್ಲಿ ಅನೇಕ ಪ್ರಾಧಾನ್ಯ ಶಾಸ್ತ್ರದಲ್ಲಿ ಅಂಚನಾಗಿ ನಿಮ್ಮ ಗುರುನಾಡಿನ ವಿಶೇಷವಾಗಿ ಸೋಣದ